ನಿಂತಿದ್ದರೂ ಸಾಕಿತ್ತು, ವೃದ್ಧನ ಜೀವ ಉಳಿತಿತ್ತು. ಆದ್ರೆ ಆಗಿದ್ದೇ ಬೇರೆ. ಭಯಾನಕ ವಿಡಿಯೋ ವೈರಲ್. ಸುಮ್ಮನೆ ನಿಂತಿದ್ದರೂ ಬಹುಶಃ ಆ ವೃದ್ಧನ ಜೀವ ಉಳಿಯುತ್ತಿದ್ದೇನೋ, ಆದ್ರೆ ಆಗಿದ್ದೇ ಬೇರೆ. ಕ್ಷಣ ಮಾತ್ರದ ತಪ್ಪಿನಿಂದ ಜೀವವೇ ಹೋಯಿತು. ಈ ಭಯಾನಕ ಆಕ್ಸಿಡೆಂಟ್ ವಿಡಿಯೋ ತಪ್ಪದೇ ನೋಡಿ. ಸಾವು ಎನ್ನುವುದು ನಮ್ಮ ಹಣೆಯಲ್ಲಿ ಯಾವಾಗ ಬರೆದಿರುತ್ತೋ ಆಗ ಬಂದೇ ಬರುತ್ತದೆ. ಏನೇ ಮಾಡಿದ್ರೂ ಅದನ್ನ ತಪ್ಪಿಸಲು ಸಾಧ್ಯವಾಗುವುದಿಲ್ಲ. ಆಯಸ್ಸು ಮುಗಿಯದೆ ಇದ್ರೆ ಏನೇ ಮಾಡಿದ್ರೂ ಜೀವ ಹೋಗಲ್ಲ. ಈ ವೃದ್ಧನ ವಿಚಾರದಲ್ಲಿ ನಡೆದಿದ್ದು ಇದೇ ಕಥೆ. ಓರ್ವ ವಯೋವೃದ್ಧ ವ್ಯಕ್ತಿ ರಸ್ತೆಯ ಡಿವೈಡರ್ ಪಕ್ಕದಲ್ಲಿ ನಡೆದುಕೊಂಡು ಹೋಗ್ತಿರ್ತಾರೆ. ಆಗೇನೋ ಅಂಥ ವಾಹನಗಳು ಇರಲಿಲ್ಲ. ಆದ್ರೆ ಎದುರಿನಿಂದ ಕಬ್ಬಿಣದ ಕಂಬಿಗಳನ್ನ ಲೋಡ್ ಮಾಡಿಕೊಂಡು ಬೃಹತ್ ಟ್ರಕ್ ಒಂದು ಬರುತ್ತದೆ. ಡಿವೈಡರ್ ಪಕ್ಕ ಬಂದಾಗ ಅದು ಕೊಂಚ ನಿಯಂತ್ರಣ ತಪ್ಪುತ್ತದೆ. ಹಾಗಿದ್ದರೂ ಆ ಚಾಲಕ ಹೇಗೋ ಸಾವರಿಸಿಕೊಂಡು ಹೋಗುತ್ತಿದ್ದ. ಆದ್ರೆ ಟ್ರಕ್ ನೋಡಿ ಗಲಿಬಿಲಿಯಾದ ವೃದ್ಧ ರಸ್ತೆ ಮಧ್ಯಕ್ಕೆ ಹೋಗಲು ಯತ್ನಿಸಿದ್ದಾನೆ. ಇದರ ನಡುವೆ ಟ್ರಕ್ ನಡುವೆ ಸಿಲುಕಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಬಹುಶಃ ಆತ ನಿಂತಲ್ಲೇ ನಿಂತಿದ್ರೆ ಜೀವ ಅಪಾಯವಾಗ್ತಿರ್ಲಿಲ್ಲ ಅಂತ ಹೇಳಬಹುದು.